ಲೈಟ್ ಫಿಶಿಂಗ್, ಬುಲ್ ಟ್ರಾಲ್ ಸೇರಿದಂತೆ ಅಕ್ರಮ ಮೀನುಗಾರಿಕೆಯಲ್ಲಿ ತೊಡಗಿರುವ ಬೋಟ್ಗಳ ವಿರುದ್ಧ ಮೀನುಗಾರಿಕೆ ಇಲಾಖೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಕಸಬಾ, ಬೆಂಗ್ರೆ ಸೇರಿದಂತೆ ವಿವಿಧೆಡೆ ಪೊಲೀಸರ ನೆರವಿನೊಂದಿಗೆ ಕಡಲಿಗಿಳಿದ ಇಲಾಖಾಧಿಕಾರಿಗಳು ಸಿಬ್ಬಂದಿಯನ್ನೊಳಗೊಂಡ ತಂಡ 30ಕ್ಕೂ ಅಧಿಕ ಬೋಟ್ಗಳಲ್ಲಿ ಒಂದಲ್ಲೊಂದು ಅಕ್ರಮ ಮೀನುಗಾರಿಕೆ ನಡೆಸುತ್ತಿರುವುದನ್ನು ಪತ್ತೆ ಹಚ್ಚಿದೆ. ಸೋಮವಾರದಂದು ತಪಾಸಣೆ ಆರಂಭಗೊಂಡಿದ್ದು ಇದುವರೆಗೆ 60ಕ್ಕೂ ಅಧಿಕ ಬೋಟ್ಗಳು ನಿಯಮ ಉಲ್ಲಂಘಿಸಿರುವುದು ಕಂಡುಬಂದಿದೆ. ಕೆಲವು ಬೋಟ್ಗಳಲ್ಲಿ ಎಲ್ಇಡಿ ಲೈಟ್, ಜನರೇಟರ್, ಮರಿ ಮೀನುಗಳು ಪತ್ತೆಯಾಗಿವೆ. ಈ ಬೋಟ್ ಮಾಲಕರಿಗೆ ಮೊದಲು ನೋಟಿಸ್ ನೀಡಿ ವಿಚಾರಣೆಯ ನಂತರ ದಂಡ ವಿಧಿಸಲಾಗುವುದು. ದೋಣಿಯಲ್ಲಿ ಅಕ್ರಮ ಮೀನುಗಾರಿಕೆ ನಡೆಸಿರುವುದಕ್ಕೆ ಸಾಕ್ಷಿಯಾಗಿ ಪರಿಕರಗಳು ದೊರೆತರೆ ಆ ದೋಣಿಯಲ್ಲಿರುವವರು ಮೀನಿನ ಮೌಲ್ಯಗಳ 5 ಪಟ್ಟು ದಂಡ ವಿಧಿಸಲಾಗುತ್ತದೆ. ಅಲ್ಲದೆ ಒಂದೊಂದು ನಿಯಮ ಉಲ್ಲಂಘನೆಗೂ ತಲಾ 5,000 ರೂಪಾಯಿ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಪುನರಾವರ್ತನೆಯಾದರೆ ಪರವಾನಗಿ ರದ್ದು ಮಾಡಲಾಗುವುದು. ಮಂಗಳೂರು ಮೀನುಗಾರಿಕೆ ಬಂದರು ಮತ್ತು ಸುತ್ತಲಿನ ಸುಮಾರು 1,400 ಬೋಟ್ಗಳನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗುವುದು. ಅಗತ್ಯ ಬಿದ್ದರೆ ಈ ತಿಂಗಳಿಡೀ ಕಾರ್ಯಾಚರಣೆ ಮುಂದುವರಿಸಲಾಗುವುದೆಂದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಿ. ತಿಪ್ಪೇಸ್ವಾಮಿ ಅವರು ಹೇಳಿದರು.